ಪ್ರಮುಖವಾಗಿ ನೋಡೋದಾದ್ರೆ ಈಗಾಗಲೇ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ವಿರೋಧವನ್ನ ಮಾಡ್ತಾ ಇದೆ. ಕಳೆದ ಅನೇಕ ವರ್ಷಗಳಿಂದ ನಾವು ಈ ವಿಚಾರವಾಗಿ ಪ್ರತಿಯೊಂದು ಶಾಲೆಗಳಲ್ಲಿ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ವಿ. ಅದು ಕೂಡ ಸರ್ಕಾರಿ ಶಾಲೆ, ಪ್ರೈವೇಟ್ ಶಾಲೆಗಳಲ್ಲ. ಪ್ರೈವೇಟ್ ಶಾಲೆಗಳಲ್ಲಿ ಆಚರಣೆಯನ್ನು ಮಾಡ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ನಾವು ಗಣಪತಿಯನ್ನು ಕೂರಿಸ್ತಾ ಇದ್ವಿ. ಸರ್ಕಾರಿ ಶಾಲೆಗಳಲ್ಲಿ ನಾವು ನವರಾತ್ರಿ ದಿವಸ ಶಾರದೆಯನ್ನು ಕೂರಿಸ್ತಾ ಇದ್ವಿ. ಸರ್ಕಾರಿ ಶಾಲೆಗಳಲ್ಲಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಪ್ರಯುಕ್ತ ಮೊಸರು ಕುಡಿಕೆಯನ್ನು ನಡೆಸ್ತಾ ಇದ್ವಿ. ಆದರೆ ಶಿಕ್ಷಣ ಇಲಾಖೆಯಿಂದ ಈಗ ಬಂದಿರುವಂತಹ ಸುತ್ತೋಲೆಯನ್ನು ಗಮನಿಸಿದರೆ ಶೈಕ್ಷಣಿಕೇತರ ಯಾವುದೇ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ನೀಡಬಾರ್ದು. ಜೊತೆಗೆ ಅವಕಾಶವನ್ನು ನೀಡುವಂಥದ್ದು ಬಿಡಿ, ಅದರ ವಿಚಾರವಾಗಿ ನಮ್ಮ ಬಳಿ ಯಾವುದೇ ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ಬರುವಂಥ ಅಗತ್ಯತೆ ಇಲ್ಲ. ಸೊ ಈ ವಿಚಾರವಾಗಿ ನಿನ್ನೆಯಷ್ಟೇ ಹರೀಶ್ ಪುಂಜಾ ಅವರು ಕೂಡ ಕಿಡಿಕಾರಿದ್ರು. ಆದಷ್ಟು ಬೇಗನೆ ಈ ಒಂದು ಸುತ್ತೋಲೆಯನ್ನು ಹಿಂಪಡಿಬೇಕು, ಇಲ್ಲದಿದ್ದಲ್ಲಿ ಜಿಲ್ಲೆಯಾದ್ಯಂತ ಪ್ರತಿಭಟನೆಗೂ ಕೂಡ ನಾವು ಮುಂದಾಗ್ತೇವೆ ಅನ್ನುವಂಥ ವಿಚಾರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚೆಯನ್ನು ಕೂಡ ನಡೆಸೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಪ್ರಮುಖವಾಗಿ ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿ ಸತೀಶ್ ಪ್ರಭು ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಹಿರಿಯ ಪತ್ರಕರ್ತರಾಗಿ ರಾಜಕೀಯ ವಿಶ್ಲೇಷಕರಾಗಿ ನಮ್ಮ ಜೊತೆ ಜಿತೇಂದ್ರ ಕುಂದೇಶ್ವರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನೊಂದು ಕುರ್ಚಿ ಖಾಲಿ ಇದೆ. ಈ ಸುತ್ತೋಲೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ವಕ್ತಾರರನ್ನ ಇವತ್ತಿನ ಪ್ಯಾನೆಲ್ ಡಿಸ್ಕಷನ್ಗೆ ಕಳಿಸಲಿಲ್ಲ. ಯಾವ ವಿಚಾರದಲ್ಲಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೋ, ಯಾರ ಆದೇಶದ ಮೇರೆಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೋ ಅದೇ ಪಕ್ಷಕ್ಕೆ ಸಂಬಂಧಪಟ್ಟಂತ ವಕ್ತಾರರು ಇವತ್ತಿಲ್ಲ. ಪರ್ಟಿಕ್ಯುಲರ್ಲಿ ಸರ್ಕಾರದ ಬಳಿ ಒಂದು ರಿಕ್ವೆಸ್ಟ್ ಅನ್ನು ಮಾಡಿಕೊಳ್ತಾ ಇದ್ದೇವೆ, ಸ್ಪೆಷಲಿ ದಕ್ಷಿಣ ಕನ್ನಡ ವಕ್ತಾರರಿಗೆ ಸಂಬಂಧಪಟ್ಟಂತೆ. ತಾವುಗಳು ಕೇವಲ ಹೆಸರಿಗೆ ಮಾತ್ರ ರಾಜ್ಯ ಸರ್ಕಾರವನ್ನು ನಡೆಸಿದ್ರೆ ಸಾಲದು. ಪ್ರಸ್ತುತ ಜಿಲ್ಲೆಗೆ ಸಂಬಂಧಪಟ್ಟಂತಹ ವಕ್ತಾರರು ತಾವು ಹೊರಡಿಸಿರುವಂಥ ಆದೇಶಕ್ಕೆ ಸಂಬಂಧಪಟ್ಟಂತೆ ಅದನ್ನು ಸಮರ್ಥಿಸಿಕೊಳ್ಳಲು ಅಥವಾ ಅದಕ್ಕೊಂದು ಉತ್ತರವನ್ನು ನೀಡಲು ಸ್ವಲ್ಪನಾದರೂ ಜವಾಬ್ದಾರಿಯುತ ವಕ್ತಾರರನ್ನು ಕೂರಿಸಿ ಅನ್ನುವಂಥ ರಿಕ್ವೆಸ್ಟ್. ನಮಗೇನಿಲ್ಲ, ನೀವು ಬಂದಿಲ್ಲ ಅಂತ ಹೇಳಿದರೆ ಜನರೇ ಅರ್ಥ ಮಾಡ್ಕೊಳ್ತಾರೆ. ಕೈಲಾಗದವರು ಮೈ ಪರಿಚಿಕೊಂಡ್ರು ಅನ್ನೋ ಥರ ಆದೇಶವನ್ನು ಏನೋ ಹೊರಡಿಸಿದ್ದಾರೆ. ಈಗ ಅದಕ್ಕೆ ಉತ್ತರವನ್ನು ನೀಡೋದಕ್ಕೆ ಪಕ್ಷದ ವಕ್ತಾರರಿಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಯಾವ ಕರ್ಮಕ್ಕೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅನ್ನುವಂಥದ್ದು ವಿಚಾರಗಳು ಏನೇ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥದ್ದು ಅದು ಬೇಕೋ ಬೇಡೋ ಅದು ಗೊತ್ತಿಲ್ಲ. ಸುತ್ತೋಲೆ ಸರಿಯಾಗಿದೆಯೋ ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಕರೆಕ್ಟ್ ಆಗಿರುವಂಥ ಸುತ್ತೋಲೆಯನ್ನು ಹೊರಡಿಸಿರಬಹುದು. ಆದರೆ ಪ್ರಸ್ತುತ ರಾಜ್ಯವನ್ನು ಆಳುವಂಥ ರಾಜ್ಯ ಸರ್ಕಾರ ಆಡಳಿತದಲ್ಲಿರುವಾಗ ಅದಕ್ಕೆ ಸಂಬಂಧಪಟ್ಟಂಥ ವಕ್ತಾರರು ಕೂಡ ಆನ್ಸರೇಬಲ್ ಆಗಿರ್ತಾರೆ. ಬಟ್ ಇದು ಯಾಕೆ ಅನ್ವಾಂಟೆಡ್ ಆಗಿರುವಂತಹ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಕ್ತಾರರು ಯಾಕೆ ಭಾಗವಹಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಜನರು ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಜಿತೇನ್ ಸರ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು, ಶಿಕ್ಷಣ ಸಂಸ್ಥೆಗಳಲ್ಲಿ ಇನ್ನು ಮುಂದಕ್ಕೆ ಶೈಕ್ಷಣಿಕೇತರ ಯಾವುದೇ ಕಾರ್ಯಕ್ರಮಗಳಿಗೂ ಕೂಡ ಅವಕಾಶವನ್ನು ನೀಡಬಾರದು ಅಂತ ಹೇಳಿ. ನಾವೆಲ್ಲ ಚಿಕ್ಕ ಇರುವಾಗ ನಾವು ಕಲಿತಾ ಇದ್ದಂಥ ಸರ್ಕಾರಿ ಶಾಲೆಗಳಲ್ಲಿ ಗಣಪತಿಯನ್ನು ಕೂರಿಸ್ತಾ ಇದ್ರು, ಶಾರದೆಯನ್ನು ಕೂರಿಸ್ತಾ ಇದ್ರು, ಮೊಸರು ಕುಡಿಕೆ ನಡೀತಾ ಇತ್ತು. ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವ ಇರಲಿಲ್ಲ. ಸ್ಪೆಷಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವ ಇರಲಿಲ್ಲ. ಎಲ್ಲ ಧರ್ಮದವರು ಕೂಡ ಜೊತೆಯಾಗಿ ನಡೆಸ್ತಾ ಇದ್ದಂಥ ಕಾರ್ಯಕ್ರಮಗಳು. ಆದರೆ ಈಗ ಶೈಕ್ಷಣಿಕೇತರ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಅನ್ನುವಂಥ ಆದೇಶ. ಅದೇ ನಮ್ಮ ಈ ಭಾರತ ದೇಶದಲ್ಲಿ ಎಲ್ಲ ಧರ್ಮದ ವರಿಗೂ ಅವರವರ ಹಕ್ಕುಗಳನ್ನು, ಆಚಾರಗಳನ್ನು, ಸಂಸ್ಕೃತಿಗಳನ್ನು ಆಚರಿಸಲಿಕ್ಕೆ ಹಾಕಿದೆ. ಆದರೆ ಭಾರತದಲ್ಲಿ ಇತ್ತೀಚೆಗೆ ಒಂದು ಇದು ಸಂವಿಧಾನದಲ್ಲಿ ಒಂದು ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟಿಗೆ ಅಂತ ಶಬ್ದವನ್ನು ಸೇರಿಸಿದರು. ಅದಾದ ಬಳಿಕ ಸೆಕ್ಯುಲರ್ ಅಂದರೆ ಏನು ಎನ್ನುವಂಥ ಶಬ್ದಗಳ ಬಗ್ಗೆ ಚರ್ಚೆಗಳಾಗ್ತಾ ಅದು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇರುವಂಥದ್ದು. ಅದು ಅಲ್ಪಸಂಖ್ಯಾತರಿಗಾಗಿ ವಿಶೇಷ ಒಂದು ಸೆಕ್ಷನ್ಗಳು ಇದು ಸಂವಿಧಾನಗಳಲ್ಲಿ ಹಾಕಿದೆ. ಯಾಕಂದರೆ ಅವರು ದೌರ್ಜನ್ಯಕ್ಕೆ ಒಳಗಾಗಬಾರ್ದು ಎನ್ನುವಂಥದ್ದು. ಬಟ್ ಆ ಕಾನೂನುಗಳಿಂದ ಬಹುಸಂಖ್ಯಾತರಾದಂತಹ ಈ ನೆಲದ ಮಣ್ಣಿನ ಸಂಸ್ಕೃತಿಗೆ, ಧರ್ಮಕ್ಕೆ ಅಲ್ಲ ಬದುಕುವ ಹಕ್ಕಿಗೆ ಚ್ಯುತಿ ಆಗಬಾರ್ದು ಎನ್ನುವುದು ಕೂಡ ಈ ಸಂವಿಧಾನದ ಆಶಯ ಆಗಿದೆ. ಎಲ್ರಿಗೂ ಸಮಾನ ನಾಗರಿಕರಿಗೆ ಸಮಾನ ಹಕ್ಕು, ಸಮಾನವಾಗಿ ಇರಬೇಕು ಎನ್ನುವ ಕಾರಣಕ್ಕಾಗಿ ಅನ್ಯಾಯ ಆಗಬಾರ್ದು, ಯಾರು ಶೋಷಣೆಗೊಳಗಾಗಬಾರ್ದು, ಎಲ್ಲರೂ ತಮ್ಮ ತಮ್ಮ ಹಕ್ಕುಗಳನ್ನು ಸ್ವಚ್ಛಂದವಾಗಿ ಖುಷಿಯಲ್ಲಿ ಸ್ವಾತಂತ್ರ್ಯದ ಅಡಿಯಲ್ಲಿ ಪಾಲಿಸಬೇಕು ಎಂಬ ಕಾರಣಕ್ಕಾಗಿ ನಡೀತಾ ಬಂದದ್ದು. ನೀವು ನೋಡಿ, ಈ ನಮ್ಮಲ್ಲಿ ಎಷ್ಟು ಸಾರ್ವಜನಿಕ ನಮ್ಮ ಅಂದರೆ ಈ ಭಾರತ ಸಂಸ್ಕೃತಿಯಲ್ಲಿ ಅಥವಾ ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ಆರ್ಯಾವೃತ್ತದಲ್ಲಿ, ಅಂದರೆ ದೊಡ್ಡ ಆರ್ಯಾವೃತ್ತ ಅಂತ ಹೇಳಿದ್ರೆ ಇರಾನ್ನಿಂದ ಹಿಡಿದು
ಇಲ್ಲಿವರೆಗೂ ಒಂದು ದೊಡ್ಡದಾದಂಥ ಭೂಖಂಡ ವ್ಯಾಪ್ತಿ ಬರುವಂಥದ್ದು ಅಗ್ನಿ ಪೂಜೆಯನ್ನು ಮಾಡತಕ್ಕಂಥ ಬಹಳ ಅಂದರೆ ಪ್ರಕೃತಿಯಲ್ಲಿ ಸೃಷ್ಟಿಯಲ್ಲಿ ಮೊದಲಿನಿಂದಲೂ ಪೂಜೆ ಮಾಡುವಂಥದ್ದು ಭೂಮಿ ಮಣ್ಣು ಅಗ್ನಿ ಅಂತ. ಆ ರೀತಿಯಾಗಿ ಪ್ರಕೃತಿಯನ್ನು ಆರಾಧನ ಮಾಡ್ಕೊಂಡು ಬರ್ತಿದ್ದ ಒಂದು ಭೂಖಂಡದ ಸಂಸ್ಕೃತಿಯಲ್ಲಿ ಅದನ್ನು ಈ ಭಾಗದವರನ್ನು ಹಿಂದೂ ಸಂಸ್ಕೃತಿ ಸನಾತನ ಸಂಸ್ಕೃತಿ ಅಂತ ಕರೆದರು. ಸೊ ಈ ನೆಲದ ಮಣ್ಣಿನ ಸಂಸ್ಕೃತಿ ಏನಿದೆಯೋ ಅದನ್ನು ಆಚರಣೆ ಮಾಡುವಾಗ ಯಾವ ಶೈಲಿಯಲ್ಲಿ ಮಾಡ್ತಾರೆ ಹೇಳಿದ್ರೆ ಸಾರ್ವಜನಿಕವಾಗಿ ಮಾಡ್ತಾರೆ. ಮರ, ಮಣ್ಣು, ಮೂರ್ತಿ, ಪ್ರಾಣಿ, ಪಕ್ಷಿ, ಮನುಷ್ಯ ಸಾರ್ವಜನಿಕವಾಗಿ ಮಾಡುವಂಥ ಒಂದು ಆರಾಧನಾ ಪದ್ಧತಿ. ಅಗ್ನಿ, ನೀರು, ಗಾಳಿ ಎಲ್ಲವನ್ನು ಪೂಜೆ ಮಾಡುವಂಥ ಒಂದು ಪದ್ಧತಿ ಅಂದರೆ ಈ ನೆಲದ ಮಣ್ಣಿನ ಸಂಸ್ಕೃತಿ. ಈಗ ಏನಾಗಿದೆ ಅಂತ ಹೇಳಿದರೆ ಹೊಸ ಕಾನೂನು ಮಾಡ್ತಾ ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಣೆಗಳನ್ನು ಮಾಡಬಾರ್ದು ಸರ್ಕಾರದ ಅನುಮತಿ ಇಲ್ಲದೆ ಎನ್ನುವಂಥದ್ದನ್ನು ಸೇರಿಸ್ಕೊಂಡಿತ್ತು. ಮೊದಲು ಯಾಕೆ ಸಮಸ್ಯೆ ಬರ್ತಾ ಇರಲಿಲ್ಲ? ಸರ್ಕಾರ ಅನುಮತಿಯನ್ನು ಕೇಳ್ತಾ ಇರಲಿಲ್ಲ ಹೆಚ್ಚಿನವರು. ಶಾಲೆಗಳಲ್ಲಿ ಮಾಡಬೇಕಾದ್ರೆ ಯಾಕೆ ಶಾಲೆ ಮಾಸ್ಟ್ರು ನಮ್ಮವರೇ, ಆಡುವವರು ನಮ್ಮವರೇ, ಎಲ್ಲರೂ ಮಾಡುವವರು ಎಲ್ಲರೂ ಇರುತ್ತೆ. 99% ನಮ್ಮವರೇ ಇದ್ದರೂ 1-2% ಇದ್ದರೂ ಅವ್ರು ಏನು ಮಾತಾಡ್ತಿರಲಿಲ್ಲ. ಅವರು ಬಂದು ಪಂಚಗಜ್ಜಾಯ ಪ್ರಸಾದ ಗಂಧ ಮುಟ್ಟುತ್ತಾರೋ ಇಲ್ಲೋ ಬೇರೆ ಹೂ ತಗೊಳ್ತಾರೆ, ಕೆಲವರು ತಗೊಳ್ತಾ ಇದ್ರು. ಇನ್ನು ಪ್ರಸಾದ ತಗೊಂಡು ಅವರು ಸಂಭ್ರಮದಲ್ಲಿ ಭಾಗಿಯಾಗ್ತಾಯಿದ್ರು. ಕ್ರಮೇಣ 75% ಇಳಿಲಿಕ್ಕೆ ಕಮ್ಮಿಯ ಪರ್ಸೆಂಟೇಜ್ ಶಾಲೆಗಳಲ್ಲಿ ಅವ್ರದ್ದು ನಮ್ಮ ಮಣ್ಣಿನ ಸಂಸ್ಕೃತಿ ಅಥವಾ ನೆಲದ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯನ್ನು ಪಾಲಿಸಿದ ಬೇರೆ ಸಂಸ್ಕೃತಿಯವರು ಇರ್ತಾರೆ. ಅಂದರೆ ಅವರವರ ಮತಧರ್ಮಗಳ ಸಂಸ್ಕೃತಿಯನ್ನು ಪಾಲಿಸುವಾಗ ಅವರಿಗೆ ಮತ್ತು ಅವರ ತಲೆ ಇದಕ್ಕೆ ಅವರಿಗೆ ಧರ್ಮ ಬೋಧನೆ ಆಗುವಾಗ ಅವರಿಗೆ ಮಕ್ಕಳಿಗೆ ತಿಳಿಯುವಾಗ ಮತ್ತು ಮನೆಯವರು ಬರುವಾಗ ಅದು ಏನೋ ಇದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಬರುವಾಗ ಆದರೂ ಏನು ಪರ್ಮಿಷನ್ ತಗೊಂಡು ಆಗ್ತಾಯಿತ್ತು. ಅದು ಕಾನೂನು ಪ್ರಕಾರ ಹೇಳಿದ್ರೆ ಪರ್ಮಿಷನ್ ತೊಗೊಂಡೇ ಸಾರ್ವಜನಿಕ ಸ್ಥಳಗಳಲ್ಲಿ, ಶಾಲೆಗಳಲ್ಲಿ, ಶಿಕ್ಷಣಗಳಲ್ಲಿ, ಸಂಸ್ಥೆಗಳಲ್ಲಿ ಮಾಡಲೇಬೇಕು. ಹಾಗೆ ಸಣ್ಣ ಮಟ್ಟಿನ ಅಪಸ್ವರ ಬರಲಿಕ್ಕೆ ಶುರು ಆಯಿತು. ಆಗ ಏನು ಮಾಡಿದ್ರು, ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಕ್ಕೆ ಅನುಮತಿ ಹೇಳುವುದು ಬಾಂಡ್, 10 ಲಕ್ಷ ರೂಪಾಯಿ ಬಾಂಡನ್ನು ಗಣೇಶೋತ್ಸವ ಮಾಡುವವರು ಬಾಂಡನ್ನು ಹಾಕಬೇಕು ಅಂತ ಇದು ವಿಧಿಸಿದ್ರು, ಷರತ್ತುಗಳನ್ನು ವಿಧಿಸಿದರು. ಇವರು 10 ಲಕ್ಷ ಬಾಂಡ್ ಮಾಡ್ತಾರೆ ಅಂತೇಳಿ ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು. ಜನ 10 ಲಕ್ಷ ಕೊಡಬೇಕು ಅಂತ ಆಕ್ರೋಶ ಬಂದ ತಕ್ಷಣ 10 ಲಕ್ಷ ಕಲೆಕ್ಷನ್ ಆಗ್ತದೆ. ಅದು ಕಲೆಕ್ಷನ್ ಆಗಿ ದೊಡ್ಡ ರೀತಿಯಲ್ಲಿ ಆಯಿತು. ಕಳೆದ BJP ಸರ್ಕಾರದಲ್ಲೂ ಆ ಥರ ಒಂದು ಬಾಂಡ್ ಇದನ್ನು ಮಾಡಿದರು. ಕೊನೆಗೆ ಅದನ್ನು ಹಿಂತೆಗೆದುಕೊಂಡ್ರೆ ಏನಾಯಿತು ಅದು ಸ್ಪಷ್ಟತೆ ಇಲ್ಲ. ಅದು BJP ಅವರು ವಕ್ತಾರರು ಹೇಳ್ಬೋದು. ಅದಾದ ನಂತರ ನಾನು ಇದರ ಬಗ್ಗೆ ಕಳೆದ ಹಿಜಾಬ್ ಗಲಾಟೆಯಲ್ಲಿ ಒಂದು ಲೇಖನ ಕೂಡ ಬರೆದೆ. ಅನುಮತಿ ಇದ್ದರೆ ಅಷ್ಟೇ ಶಾರದಾ ಗಣೇಶ ಪೂಜೆ ಮತ್ತು ಹಿಜಾಬ್. ಅಂದರೆ ಶಾಲೆಯಲ್ಲಿ ಅವರಿಗೆ ಒಂದು ವಿಶೇಷವಾದಂಥ ಶಾಲೆ ಇದೆ, ಕಾಯ್ದೆ ಇದೆ. ಶಾಲಾ ಆವರಣದೊಳಗೆ ಅಂದರೆ ಅನುಮತಿ ಕೊಟ್ಟರೆ, ಸರ್ಕಾರ ಅನುಮತಿ ಕೊಟ್ಟರೆ ಅವರಿಗೆ ಏನು ಧಾರ್ಮಿಕ ಆಚರಣೆಗಳನ್ನು ಮಾಡ್ಬೋದು ಅಂತ ಒಂದು ವಿಚಾರ ಇದೆ ಸ್ಪಷ್ಟವಾಗಿ, ಏನು ಅದು ಕಾಯ್ದಿರಿಸ್ಕೊಂಡಿದೆ. ಹಾಗಾಗಿ ಈಗ ಏನು ಮಾಡಿದರೆ ಹೇಳಿದರೆ ಅನುಮತಿ ಇದ್ದರೆ ಮಾತ್ರ ಅಲ್ವಾ, ನೀವು ಅನುಮತಿ ಕೇಳಲಿಕ್ಕೆ ಬರಬೇಡಿ, ಅನುಮತಿಯನ್ನು ನೀವು ಕೇಳುವುದೇ ಬೇಡ. ಅಂದರೆ ಒಂದು ಹಂತದಲ್ಲಿ ಯಾರೂ ಆಕ್ಷೇಪ ಮಾಡಲಿಲ್ಲ. ಅಂದರೆ ಈ ಕಾನೂನು ಯಾವ ರೀತಿ ರಿವರ್ಸ್ ಆಗ್ತಾ ಹೋಗ್ತದೆ, ನಮ್ಮ ಏನು ಈ ಸಂಸ್ಕೃತಿಯನ್ನು ಆರಾಧಿಸುವವರ ಅಥವಾ ಪಾಲನೆ ಮಾಡುವವರ ಸಂಖ್ಯೆ ಕಮ್ಮಿ ಆಗ್ತಾ ಹೋದಾಗೆ ಮೊದಲು ಯಾರಿಗೂ ಸಂಶಯ ಇರಲಿಲ್ಲ ನಮ್ಮ ಶಾಲೆಯಲ್ಲಿ ಶಾರದೋತ್ಸವಕ್ಕೆ ಅಡ್ಡಿ ಆಗ್ತದೆ ಅಂತ. ಯಾರು ಕನಮನಸ್ಸಿನಲ್ಲಿ ಅನಿಸೋದಿಲ್ಲ, ಗಣೇಶೋತ್ಸವ ಮಾಡ್ತಾ ಇದ್ರು ಜ್ಯೋತಿಯನ್ನು. ಅಂದರೆ ಈಗ ಬರುತ್ತಾ ಆಕ್ಷೇಪಗಳು ಬಂದಾಗ, ಕಾನೂನುಗಳು ಬಂದಾಗ ಅದಕ್ಕೆ ಪೂರಕವಾಗಿ ಆ ಕಾನೂನುಗಳನ್ನು ಎತ್ತಿ ಹಿಡಿಯುವಂಥ ಏನು ಸ್ವಾಯತ್ತ ಏನು ಅಧಿಕಾರ ಇದೆಯೋ ಅಥವಾ ಅವರ ಹತ್ರ ಒಂದು ವಿಶೇಷವಾದ ಅನುಮತಿಗಳಿದೆಯೋ ಅದನ್ನು ತಡೆ ಹಿಡಿಯುವ ಮೂಲಕ ಈ ನಮ್ಮ ಮೂಲ ಮಣ್ಣಿನ ಸಂಸ್ಕೃತಿಯಲ್ಲಿ ಏನು ನಡೀತಾ ಬಂದಿದೆ ಅದಕ್ಕೆ ಅಡೆತಡೆಗಳನ್ನು ಮಾಡ್ತಾರೆ. ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಕಾನೂನು ಪ್ರಕಾರ ಅಂದರೆ ನೆಲದ ಮಣ್ಣಿನ ಕಾನೂನು ಪ್ರಕಾರ ತಪ್ಪು. ಅಂದರೆ ಯಾಕೆ ಹೇಳಿದರೆ ಇದು ರೂಪಿತವಾದ ಕಾನೂನಲ್ಲ. ನಾನು ಒಂದು ಸಣ್ಣ ಉದಾಹರಣೆಯನ್ನು ಈಗ ಹೇಳ್ತೇನೆ. ಯಾಕೆ ಹೇಳಿದ್ರೆ 97% ಇರುವಂಥ ಇಂಡೋನೇಷ್ಯಾ ಮುಸ್ಲಿಂ ಕಂಟ್ರಿ, ಅದು 97% ಮುಸ್ಲಿಮರೇ ಇರೋದು, ಎಲ್ಲರೂ ಮುಸ್ಲಿಮರೇ 99 ಅಂದರೆ ಎಲ್ಲ. ಆದರೆ ಅಲ್ಲಿಯೂ ಈಗಲೂ ಪ್ರತಿ ದಿನ ರಾಮಕಥೆ ನಡೀತದೆ. ಇಂಡೋನೇಷ್ಯಾದ ರಾಮಕಥೆ ನಡೀತದೆ. ಅವರಿಗೆ ಗೊತ್ತಾಗಿದೆ, ಅವರು ತುಂಬ ಶತಮಾನಗಳೇ ಅಲ್ಲಿ ರಾಷ್ಟ್ರ ಮುಸ್ಲಿಂ ರಾಷ್ಟ್ರವಾಗಿ ರಾಜ ಒಬ್ಬ ಕನ್ವರ್ಟ್ ಆದ ನಂತರ ಅವರು ಆದದ್ದು. ರಾಮಾಯಣ ಕಥೆಗಳನ್ನು ಈಗಲೂ ಮಾಡ್ತಾರೆ ಮತ್ತು ಅತಿ ಹೆಚ್ಚು ಮಾಡ್ತಾರೆ ಮತ್ತು ಸಂಭ್ರಮದಿಂದ ಮಾಡ್ತಾರೆ. ತಮ್ಮ ರೂಟ್ಗಳನ್ನು ಅವರು ಕಲ್ತ್ಕೊಂಡಿದ್ದಾರೆ.
ಇದು ಭಾರತ ಕೂಡ ಅದಕ್ಕಿಂತ ಏನು ಸಂಸ್ಕೃತಿ ಭೂಯಿಷ್ಠವಾದಂಥ ಇಲ್ಲೇ ರಾಮಾಯಣಗಳು ಮಹಾಭಾರತ ಎಲ್ಲ ನಡೆದಂಥ ಮೇನ್ ಇರುವಂಥ ಇದು ಕ್ಷೇತ್ರಗಳು. ಇಲ್ಲಿ ನೆಲದ ಮಣ್ಣಿನ ಸಂಸ್ಕೃತಿ ವಿಷಯಗಳಿಗೆ ಬಂದಾಗ ಜಾತಿ ಧರ್ಮ ಏನು ಯಾವುದು ನೋಡದೆ ಇದು ಮಣ್ಣಿನ ನಮ್ಮ ಶಾರದೋತ್ಸವ ಎನ್ನುವಂಥದ್ದು ಇಲ್ಲಿಯ ಮೊದಲಿಂದಲೂ ನಂಬಿಕೆ ಒಂದು ಕಲ್ಚರ್. ಸರಸ್ವತಿ ದೇವಿ ಪೂಜೆ ಪುಸ್ತಕ ಅಂತ ಕನಿಷ್ಠ ಅದನ್ನು ನಮ್ಮವರಿಗಾದರೂ ಒಂದು ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ಯಾಕೆ ಬಿಡೋದು? ಆ ನೆಲೆಯಲ್ಲಿ ನಾನು ಇದನ್ನು ವಿರೋಧಿಸ್ತಾ ಇದ್ದೇನೆ. ಬಹುಶಃ ಇದು ಯಾವುದೇ ವಿವಾದ ಮಾಡಲಿಕ್ಕೆ ಇವರಿಗೆ ಇಷ್ಟ ಇರಲಿ, ಸರ್ಕಾರಕ್ಕೆ ಇಷ್ಟ ಇಲ್ಲ. ಆದರೆ ಇವರು ಅತಿ ಬುದ್ಧಿವಂತಿಕೆಯನ್ನು ನಡೆಸಿಯೋ ಅಥವಾ ಯಾರೋ ಕಮ್ಯುನಿಸ್ಟು ಪ್ರಗತಿಪರ ಬುದ್ಧಿಜೀವಿಗಳಿಂದಾಗಿಯೋ ಈ ಒಂದು ಕುಮ್ಮಕ್ಕಿಂದ ಪ್ರೇರಿತವಾಗಿ ಈ ರೀತಿಯಾಗಿ ನೀವು ಶಾಲೆಗಳಲ್ಲಿ ಮಾಡಲಿಕ್ಕೆ ಅನುಮತಿಯನ್ನು ಕೇಳಬೇಡಿ ಅಂತ ಹೇಳಿರುವ ಮೂಲಕ ಏನು ಇಲ್ಲಿಯ ಜನರಿಗೆ ಇಲ್ಲಿಯ ಪ್ರಜೆಗಳಿಗೆ ಸಿಗಬಹುದಾದಂತಹ ಒಂದು ಅವಕಾಶದಿಂದ ಒಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡುವ ಅವಕಾಶದಿಂದ ವಂಚಿತರನ್ನಾಗಿ ಮಾಡಿದ್ದಾರೆ. ಇದನ್ನು ಸರಿಪಡಿಸಬೇಕು ಅಂತ ನನ್ನದೊಂದು ವಿನಂತಿ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.